ಭಾರಿ ಗೊಂದಲಕ್ಕೆ ಕಾರಣವಾಗಿದ್ದಂತಹ ಬಂಟ್ವಾಳದ ರಥಬೀದಿಯ ಕಂಟೈನ್ಮೆಂಟ್ ವಲಯ ಏನಿದೆ ಅದರ ಗಡಿ ಗುರುತು ಪರಿಷ್ಕರಣೆಯಾಗಿದೆ ಎನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಬಂಟ್ವಾಳ ಪೇಟೆಯ ಕಂಟೈನ್ಮೆಂಟ್ ಝೋನ್ ಇದೆ, ಅದರ ಗಡಿಯನ್ನ ಮರು ಪರಿಷ್ಕರಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ನಿನ್ನೆ ಸಂಜೆ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಪರಿಣಾಮವಾಗಿ ಬಂಟ್ವಾಳದ ರಥಬೀದಿ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣಕ್ಕೆ ನಿರ್ದಿಷ್ಟವಾಗಿ ಗಡಿ ಗುರುತುಗಳನ್ನು ತಿಳಿಸಲಾಗಿದೆ. ಈ ಒಂದು ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಬಂಟ್ವಾಳ ಪುರಸಭೆ ಬಳಿಯಿಂದ ರಥಬೀದಿಗೆ ಅಡ್ಡಲಾಗಿ ಇರಿಸಿದ್ದಂತಹ ಬ್ಯಾರಿಕೇಡ್ಗಳನ್ನು ತೆರವು ಮಾಡಲಾಗಿದೆ. ಈ ರಸ್ತೆಯ ಮೂಲಕ ವಾಹನ ಸಂಚಾರ ಮತ್ತೆ ಆರಂಭಗೊಂಡಿದೆ ಎನ್ನುವಂತಹ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಬಂಟ್ವಾಳ ನಗರ ಠಾಣೆಯ ಎಸ್ಐ ಅವಿನಾಶ್ ಅವರೇ ಮುಂದೆ ನಿಂತು ಬಾಮಿ ಜಂಕ್ಷನ್, ಕೊಟ್ರಮಣಗಂಡಿಯಲ್ಲಿ ಜೆಸಿಬಿ ಮೂಲಕ ಹಾಕಲಾಗಿದ್ದಂತಹ ಒಂದು ಮಣ್ಣಿನ ರಾಶಿ ಏನಿತ್ತು ಸೀಲ್ ಡೌನ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ತೆರವು ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು. ಇದೀಗ ರಥಬೀದಿಯ ರಸ್ತೆ ಕಂಟೈನ್ಮೆಂಟ್ ವಲಯದಿಂದ ಮುಕ್ತಗೊಂಡಿದೆ. ಅಂದ್ರೆ ನಾವು ಗಮನಿಸಿದ್ರೆ ಕೋವಿಡ್ ಪ್ರಕರಣಕ್ಕೆ ಸಂಬಂಧಿಸಿದವರು ವಾಸಿಸುವ ಮನೆಗಳ ಸುತ್ತಮುತ್ತ ಹೊಸ ಮಾರ್ಗಸೂಚಿಗಳ ಅನ್ವಯ ಗುರುತು ಹಾಕಲಾಗಿದೆ ಅಂತ ಜಿಲ್ಲಾಧಿಕಾರಿಗಳ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಏಪ್ರಿಲ್ 19ರಂದು ಬಂಟ್ವಾಳ ಪೇಟೆಯ ಮಧ್ಯಭಾಗದ ಪರಿಸರದಲ್ಲಿ ಕೊರೋನಾ ಸೋಂಕಿಗೆ ಗೃಹಿಣಿ ಮೃತಪಟ್ಟ ಬಳಿಕ ರಥಬೀದಿಯನ್ನ ಸೀಲ್ ಡೌನ್ ಮಾಡಲಾಗಿತ್ತು. ಬಂಟ್ವಾಳ ಕ್ಷೇತ್ರದ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಅವರು ಬಂಟ್ವಾಳ ಪೇಟೆಯ ಸೀಲ್ ಡೌನ್ ತೆರವುಗೊಳಿಸುವಂತೆ ಬುಧವಾರ ರಾತ್ರಿ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಮತ್ತೆ ಗುರುವಾರ ಬೆಳಿಗ್ಗೆ ಡಿಸಿಎಂ ಜೊತೆಗೂ ಮಾತುಕತೆಯನ್ನ ನಡೆಸಿ ಇಲ್ಲಿನ ಒಟ್ಟು ಸ್ಥಿತಿಗತಿಯ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ತಕ್ಷಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೊಸ ನೋಟಿಫಿಕೇಶನ್ ಅನ್ನು ಹೊರಡಿಸಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿದ್ರು. ಅದರಂತೆ ಶುಕ್ರವಾರ ರಾತ್ರಿ ಬಂಟ್ವಾಳ ಕಸಬಾದ ಕಂಟೈನ್ಮೆಂಟ್ ವಲಯದ ಗಡಿಗಳನ್ನ ಮರು ನಿಗದಿಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಗುರುವಾರ ಸೀಲ್ ಡೌನ್ ಪ್ರದೇಶದ ನಾಗರಿಕರು ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂದೀಪ್ ಸಾಲಿಯಾನ್, ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂದೀಪ್. ಎಸ್, ಅಂದ್ರೆ ಮುಖ್ಯವಾಗಿ ಬಂಟ್ವಾಳ ಒಂದು ಕಸಬಾ ಏರಿಯಾ ಏನಿದೆ ಸೀಲ್ ಡೌನ್ ಆದ ಬಳಿಕ ಕೆಲವೊಂದು ವಿಚಾರಗಳು ನಡೆದಿತ್ತು, ಪ್ರತಿಭಟನೆಗಳು ಕೂಡ ಆಗಿತ್ತು, ಸೀಲ್ ಡೌನ್ ಅನ್ನ ತೆರವು ಮಾಡಬೇಕು ಅನ್ನುವಂಥದ್ದು. ಆದ್ರೆ ಅಧಿಕಾರಿಗಳು ಹೇಳ್ತಾ ಇದ್ದಂತಹ ಮಾತು ಸರ್ಕಾರದ ನಿರ್ದೇಶನದ ಪ್ರಕಾರ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದೀಗ ಸೀಲ್ ಡೌನ್ ತೆರವಾಗಿದೆ ಅನ್ನುವಂತಹ ವಿಚಾರಗಳು. ಸೊ ಏನಿದೆ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಬಂಟ್ವಾಳದಲ್ಲಿ ಯಾವಾಗ ಇಲ್ಲಿ COVID-19 ಪಾಸಿಟಿವ್ ಕಂಡು ಬಂತು ಆ ಬಳಿಕ ಬಂಟ್ವಾಳದ ಈ ಕಾಮತ್ಲೇನ್ ಅಂತ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿತ್ತು ಮತ್ತು ಈ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಇಲ್ಲಿ ವಿಂಗಡಿಸಿ ಸಂಪೂರ್ಣವಾಗಿ ಇದನ್ನು ಸೀಲ್ ಡೌನ್ ಪ್ರದೇಶವಾಗಿ ಗುರುತಿಸಲಾಗಿತ್ತು. ಆ ಬಳಿಕ ಸುಮಾರು 33 ದಿನಗಳ ಬಳಿಕ ನಿನ್ನೆ ಬಂಟ್ವಾಳ ಪೇಟೆಯನ್ನು ಸೀಲ್ ಡೌನ್ ಇಂದ ಮುಕ್ತಗೊಳಿಸಲಾಗಿದೆ. ಈ ನಡುವೆ ಸಾಕಷ್ಟು ಅಲ್ಲಿ ಏನು ಊರಿನವರಿದ್ದಾರೆ, ಇವರಿಂದ ಸಾಕಷ್ಟು ಕೂಡ ದೂರುಗಳು ಕೇಳಿ ಬಂದಿತ್ತು. ಯಾಕಂದ್ರೆ ಒಂದು ಸೀಲ್ ಡೌನ್ ಏರಿಯಾ ಪ್ರದೇಶಕ್ಕೆ 28 ದಿನಗಳ ಕಾಲಾವಕಾಶ ಆದ್ರೆ ಇಲ್ಲಿ ಅದಕ್ಕಿಂತಲೂ ಹೆಚ್ಚುವರಿಯಾಗಿ ದಿನಗಳನ್ನು ಮಾಡಲಾಗಿದೆ. ಮಾತ್ರ ಏನು ಸೀಲ್ ಡೌನ್ ವ್ಯಾಪ್ತಿಗೆ ಒಳಪಡುವಂತ ಪ್ರದೇಶಗಳೇನಿದೆಯಾ ಈ ಪ್ರದೇಶಕ್ಕಿಂತ ಹೆಚ್ಚಿನ ಪ್ರದೇಶವನ್ನು ತಾಲೂಕಾಡಳಿತ ಸೀಲ್ ಡೌನ್ ವ್ಯಾಪ್ತಿಗೆ ಒಳಪಡಿಸಿದೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆಯಿಂದ ಇಲ್ಲಿನ ಏನು ಸಾರ್ವಜನಿಕರಿದ್ದಾರೆ ಇವರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸಾಕಷ್ಟು ಪೊಲೀಸರ ಮತ್ತೆ ಅಧಿಕಾರಿಗಳ ನಡುವೆ ಮತ್ತೆ ಅಲ್ಲಿನ ಆ ಊರಿನವರೇನು ಪ್ರತಿಭಟನೆ ನಿರತರಾಗಿದ್ರು ಇವ್ರ ನಡುವೆ ಸಾಕಷ್ಟು ಒಂದು ಮಾತಿನ ಚಕಮಕಿ ನಡೆಸಿತು ಮತ್ತು ಸ್ವಲ್ಪ ಇದೊಂದು ಗೊಂದಲಕ್ಕೆ ಕೂಡ ಕಾರಣ ಆಗಿತ್ತು. ಆ ಬಳಿಕ ಇಲ್ಲಿಗೆ ಸಾಕಷ್ಟು ಜನಪ್ರತಿನಿಧಿಗಳಿರ್ಬೋದು, ಮಾಜಿ ಜನಪ್ರತಿನಿಧಿಗಳು ಇವರು ಕೂಡ ಭೇಟಿ ನೀಡಿ ಜನರ ಒಂದು ಏನು ಬೇಡಿಕೆ ಇದೆಯೇ ಇದನ್ನೊಂದು ಕೂಡ ಪರಿಶೀಲನೆ ನಡೆಸಿದ್ರು. ಎಸ್, ಖರೆ ಕಡಿತಗೊಂಡಿದೆ ತಾಂತ್ರಿಕ ಕಾರಣಗಳಿಂದಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಬೇಕು. ಎಸ್, ನಾವು ಗಮನಿಸಿದ್ರೆ ಇಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿತ್ತು. ಸೀಲ್ ಡೌನ್ ತೆರವಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದ್ವು. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೆದಿದ್ವು. ಈ ಬಗ್ಗೆ ಶಾಸಕ ರಾಜೇಶ್ ನಾಯಕ್ ಅವರು ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮಾತನಾಡಿದ್ರು. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡಲಾಗಿತ್ತು. ಆ ಬಳಿಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದ್ರು. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಇದೀಗ ಈ ಒಂದು ಗಡಿ ಗುರುತಿಗೆ ಸಂಬಂಧಪಟ್ಟ ಹಾಗೆ ಪರಿಷ್ಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಅದರಂತೆ ಇದೀಗ ಬಂಟ್ವಾಳದ ರಥಬೀದಿ ಸೀಲ್ ಡೌನ್ ಮುಕ್ತಗೊಂಡಿದೆ ಎನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. ಸಂದೀಪ್ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ಸಂದೀಪ್. ಎಸ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ, ಪ್ರತಿಭಟನೆ ಕೂಡ ಆಗಿತ್ತು ಅನ್ನುವಂತಹ ವಿಚಾರಗಳು. ಸೊ ಇದೀಗ ಜನರು ಏನು ಹೇಳ್ತಾ ಇದ್ದಾರೆ ಅಂತ? ಹೌದು ಗೌತಮ್, ಇಲ್ಲಿ ಅಂದ್ರೆ ಪ್ರತಿಭಟನೆ ಬಳಿಕ ಅಂದ್ರೆ ಈ ಸಂಬಂಧವಾಗಿ
ಈ ಬಂಟ್ವಾಳ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ರು. ಮಾತುಕತೆಯ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿಯ ಒಂದು ಏನು ಒಂದು ಸೀಲ್ ಡೌನ್ ಇದೆಯಾ ಅದನ್ನು ಮರುಪರಿಶೀಲನೆ ಮಾಡುವಂತ ಮುಖ್ಯಮಂತ್ರಿಗಳು ತಿಳಿಸಿದ್ರೆ. ಆ ಬಳಿಕ DCM ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಈ ಬಳಿಕ CS ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಕೂಡ ಒಂದು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಅದನ್ನು ತೆರವು ಮಾಡಲಾಗಿದೆ. ಈಗ ಆ ಬಳಿಕ ಏನು ಇಲ್ಲಿಯ ಒಂದು ಇಲ್ಲಿಗೆ ವಾಹನ ಸಂಚಾರಕ್ಕೆ ಮತ್ತೆ ಇದನ್ನು ಸೀಲ್ ಡೌನ್ ಮಾಡುವ ನಿಟ್ಟಿನಲ್ಲಿ ಏನು ಮಣ್ಣು ರಾಶಿಯಲ್ಲಿ ಹಾಕಿದ್ರೆ ಮತ್ತೆ ಬ್ಯಾರಿಕೇಡ್ಗಳನ್ನು ಅಡ್ಡ ಅದನ್ನು ಬಂಟ್ವಾಳ ಪೊಲೀಸರ ನೇತೃತ್ವದಲ್ಲಿ ನಿನ್ನೆ ತೆರವುವಂತ ಕಾರ್ಯ ಆರಂಭವಾಗಿದೆ. ಇಷ್ಟು ಒಂದು ಸುಮಾರು 30 ದಿನಗಳು ಅಂತ ಹೇಳಿದ್ರೆ ಒಂದು ತಿಂಗಳ ಕಾಲ ಏನು ಒಂದು ಜನಸಂಚಾರ ಇಲ್ಲದೆ ಬಿಕ್ಕ ಎನ್ನುತ್ತಿದ್ದಂತ ಬಂಟ್ವಾಳದಿಂದ ನಿನ್ನೆಯಿಂದ ವಾಹನ ಸಂಚಾರಗಳು ಕೂಡ ಆರಂಭವಾಗಿದೆ. ಮತ್ತು ಅಲ್ಲಿ ಬಂಟ್ವಾಳ ಪೇಟೆಯಲ್ಲಿ ಇರುವಂತಹ ಎಲ್ಲ ಅಂಗಡಿಗಳು ಕೂಡ ಒಂದು ಓಪನ್ ಆಗಿ ವ್ಯಾಪಾರವನ್ನು ಕೂಡ ಇಲ್ಲಿ ಆರಂಭ ಆಗ್ಕೊಳ್ತಾ ಇದೆ. ಗೌತಮ್, ಎಸ್, ಅಂದ್ರೆ ನಾವು ಸರ್ಕಾರದ ಮಾರ್ಗಸೂಚಿ ಏನಿತ್ತು ಅನ್ನುವಂಥದ್ದನ್ನ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರದೇಶ ಸೀಲ್ ಡೌನ್ ಆಗಿದ್ರೆ ಆ ಪ್ರದೇಶದಲ್ಲಿ ಮತ್ತೆ ನಿರಂತರವಾಗಿ 28 ದಿನಗಳ ಕಾಲ ಯಾವುದೇ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರಬಾರ್ದು ಅನ್ನುವಂಥದ್ದು ನಿಯಮಗಳು. ಮತ್ತೊಂದು, ಆ ಪ್ರದೇಶದಲ್ಲಿ ಇರುವಂತಹ ಎಲ್ಲರೂ ಕೂಡ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರಬೇಕು ಅನ್ನುವಂತಹ ವಿಚಾರಗಳು. ಸೊ ಇವತ್ತಿನ ಮಟ್ಟಿಗೆ ನಾವು ಗಮನಿಸಿದ್ರೆ ಬಂಟ್ವಾಳದ ಮತ್ತೊಬ್ಬ ವ್ಯಕ್ತಿ ಡಿಸ್ಚಾರ್ಜ್ ಆಗಿದ್ದಾರೆ. ಆ ಮೂಲಕ ಬಂಟ್ವಾಳ ಕೂಡ ಈಗ ಕೊರೋನಾ ಸೋಂಕಿತರ ಮುಕ್ತವಾಗಿದೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಉಳಿದಿರುವಂತಹ ಸೀಲ್ ಡೌನ್ ಕೂಡ ಮುಕ್ತ ಆಗಬಹುದಾ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಇವರಿಗೆ ಲಭಿಸಿದ್ಯಾ ಅಂತ? ಖಂಡಿತವಾಗಿ. ಏನು ಈಗ ಮಂಗಳೂರಿನಲ್ಲಿ ಕ್ವಾರಂಟೈನ್ ಅಲ್ಲಿ ಇದ್ರ ಮತ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಅವರೆಲ್ಲರೂ ಕೂಡ ಈಗ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ. ಇದು ಬಂಟ್ವಾಳ ಪೇಟೆಗೆ ಒಂದು ಹೇಳದಿದ್ರೆ ಬಂಟ್ವಾಳ ಪೇಟೆ ಕಾಮತ್ಲೇನ್ ಮಾತ್ರ ಒಂದು ಇದಕ್ಕೆ ಕೊರೋನಾ ಒಂದು ಪಾಸಿಟಿವ್ ಆಗಿದೆ. ಮತ್ತೆ ಕಂಟೈನ್ಮೆಂಟ್ ಏರಿಯಾ ಇರ್ತದೆ ಅದು ಕಾಮತ್ಲೇನು ಮಾತ್ರ. ಆ ಬಳಿಕ ಅಂದ್ರೆ ಇದಕ್ಕೆ ಇಲ್ಲಿ ಜನರ ಆರೋಪ ಏನಂತ ಕೇಳಿದ್ರೆ ಸೀಲ್ ಡೌನ್ ವ್ಯಾಪ್ತಿಗೆ ಒಳಪಟ್ಟಕ್ಕಿಂತ ಅಧಿಕ ಪ್ರದೇಶಗಳನ್ನ ಅಧಿಕ ಮನೆಗಳನ್ನು ಮತ್ತೆ ಅಂಗಡಿಗಳನ್ನು ಇಲ್ಲಿ ಇದರ ಒಂದು ಸೀಲ್ ಡೌನ್ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಿದೆ. ಈ ನಿಜವಾದ ವ್ಯಾಪ್ತಿಯನ್ನು ಹೊರತುಪಡಿಸಿದ್ರು ಕೂಡ ಬೇರೆ ಪ್ರದೇಶಗಳನ್ನು ಕೂಡ ಒಳಪಡಿಸಿರೋದ್ರಿಂದ ಜನರಿಗೂ ಮತ್ತೆ ವ್ಯಾಪಾರ ಮಾಡುವವರಿಗೂ ಕೂಡ ಇದು ತೊಂದರೆ ಆಗಿದೆ. ಆ ಕಾರಣದಿಂದ ಪುನರ್ ಪರಿಶೀಲಿಸುವಂತೆ ಇವರು ಸಾಕಷ್ಟು ಈ ಹಿಂದೆ ಕೂಡ ಮಾತನಾಡಿದ್ರು. ಮತ್ತೆ ಇಲ್ಲಿಗೆ ಬಂಟ್ವಾಳಕ್ಕೆ ಉಸ್ತುವಾರಿ ಸಚಿವರು ಬರುವಂತ ಒಂದು ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ರು. ಆ ಬಳಿಕ ಹಿರಿಯ ಒಂದು ಮುಖಂಡರ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಒಂದು ಇವರಲ್ಲಿದ್ದಂತಹ ಅಸಮಾಧಾನ ಕೂಡ ಒಂದು ಸರಿಪಡಿಸಲಾಗಿದೆ. ಆ ಬಳಿಕ ಮೊನ್ನೆಗೆ 28 ದಿನಗಳು ಮುಗಿದಿದ್ರು ಕೂಡ 33 ದಿನಗಳು ಕಳೆದಿದ್ರು ಕೂಡ ಯಾವುದೇ ರೀತಿಯ ಸೀಲ್ ಡೌನ್ ತೆರವು ಮಾಡುವಂತ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೆಯೋದಿಲ್ಲ ಕಾರಣಕ್ಕಾಗಿ ಇಲ್ಲಿ ಸಾರ್ವಜನಿಕರಿಗೆ ತುಂಬಾ ಆಕ್ರೋಶಗೊಂಡಿದ್ರು. ಮಾತ್ರ ಅಲ್ಲಿ ಇವರು ಒಂದು ಪೊಲೀಸರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮತ್ತೆ ತಹಶೀಲ್ದಾರ್ ಕೂಡ ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಅಸಮಾಧಾನಗಳನ್ನು ಕೂಡ ತೋಡಿಕೊಂಡಿದ್ರು. ಥ್ಯಾಂಕ್ ಯು ಸಂದೀಪ್, ತಮ್ಮ ಎಲ್ಲ ಮಾಹಿತಿಗಾಗಿ.